ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಕಾರ್ಯಕ್ರಮ ಅಧಿಕಾರಿಗಳ ಸೂಚನೆಯಂತೆ ಬಂಟ್ವಾಳ ತಾಲೂಕಿನಲ್ಲಿ ತಾಲೂಕಿನ ಆರೋಗ್ಯ ಅಧಿಕಾರಿಗಳ ಸಹಯೋಗದೊಂದಿಗೆ ತಂಬಾಕು ನಿಯಂತ್ರಣ ಕಾಯ್ದೆ ಅನ್ವಯ ಬಂಟ್ವಾಳ ತಾಲೂಕಿನ ತಂಬಾಕು ಮಾರಾಟ ಮಾಡುವ ಅಂಗಡಿಗಳ ಸಹಿತ ಇತರ ಅಂಗಡಿಗಳಿಗೆ ಹಠಾತ್ ದಾಳಿ ನಡೆಸಿದ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ವ್ಯವಹಾರ ನಡೆಸಿದ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿದ್ದಾರೆ. ಬಂಟ್ವಾಳದ 20ಕ್ಕೂ ಅಧಿಕ ಅಂಗಡಿಗಳ ಮಾಲೀಕರಿಂದ ಸುಮಾರು 3,350 ರೂಪಾಯಿಗಳ ದಂಡವನ್ನು ವಸೂಲಿ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬಂಟ್ವಾಳ ಬೀಸಿ ರೋಡ್ ಪಾಣೆಮಂಗಳೂರು ಪೇಟೆಯಲ್ಲಿರುವ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವ ಅಂಗಡಿಗಳಲ್ಲಿ ನಿಯಮ ಪಾಲನೆ ಮಾಡದೆ ಕಾನೂನು ಬಾಹಿರವಾಗಿ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದ ಮಾಲೀಕರಿಗೆ ದಂಡ ವಿಧಿಸಿದ್ದಲ್ಲದೆ ಮುಂದುವರಿದರೆ ಪ್ರಕರಣ ದಾಖಲಾಗಿಸುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದರಲ್ಲಿ ವ್ಯತ್ಯಾಸ ಗಮನಿಸಬೇಕು. ಚಿತ್ತೂರಲ್ಲಿ ಹೆಲ್ತ್ ವಾರ್ನಿಂಗ್ ಅದರ ಕ್ಯಾನ್ಸರ್ 85% ಏನಾಗುತ್ತೆ ತಿಳ್ಕೊಂಡಿರುತ್ತೆ. ಕೋಟ್ ಬ್ಯಾಕ್ ಈ ಕೋಟ್ ಬ್ಯಾಕ್ ಪ್ರಕಾರ ಇದರಲ್ಲಿಲ್ಲ, ಇದು ಫಾಲೋ ಮಾಡಿಲ್ಲ, ಇದು ಇಲ್ಲೀಗಲ್ ಪ್ರಾಡಕ್ಟ್. ಈ ಕಾಯ್ದೆ ಇದೇನಾಯ್ತಲ್ಲ ತಂಬಾಕು ನಿಯಂತ್ರಣ ಕಾಯ್ದೆ ಪ್ರಕಾರ ಇದು ತಪ್ಪು. ಈ ಸೆಕ್ಷನ್ 5 ಪ್ರಕಾರ ಸೆಕ್ಷನ್ 7 ಪ್ರಕಾರ ನಿಮಗೇನಾಗ್ಬೋದು ಕೇಸ್ ಬುಕ್ ಮಾಡೋದು, ಜೈಲಿಗೆಲ್ಲ ಕಳಿಸ್ಬೋದು. ಆದರೆ ನಾವು ನಿಮ್ಮ ಪರಿಸ್ಥಿತಿ ನೋಡ್ಕೊಂಡು ಸುಮ್ಮನೆ ಸಿಗರೇಟ್ ಬೀಡಿ ಎರಡು ಕೊಡು. ಹಾಂ ಇದು ಕೊಡಿ ಸಿಗರೇಟ್ ಪ್ಯಾಕೆಟ್.